ನಗರಸಭೆ ಕಚೇರಿ ಒಳಭಾಗದಲ್ಲಿರುವ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಯೋಗಿಸುವ ಶೌಚಾಲಯದಿಂದ ಶೌಚ ತ್ಯಾಜ್ಯವು ಚೆಂಬರು ಒಡೆದು ನಗರಸಭೆ ಹಿಂಭಾಗದಲ್ಲಿರುವ ತೆರೆದ ತೋಡಿನಲ್ಲಿ ಹರಿತಾ ಇದೆ. ಪರಿಸರದಲ್ಲಿ ಹಲವಾರು ದಿನಗಳಿಂದ ಗಬ್ಬು ವಾಸನೆ ಹೊಡಿತಾ ಇದೆ. ಮಾರಕ ಸೊಳ್ಳೆಗಳು ಆಶ್ರಯಿಸಿಕೊಂಡಿವೆ. ನಗರ ಕೇಂದ್ರ ವಾಚನಾಲಯದ ಪಕ್ಕದಿಂದ ನಿತ್ಯಾನಂದ ಮಂದಿರಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ವಿದ್ಯಾರ್ಥಿಗಳು, ಭಕ್ತರು, ಸಾರ್ವಜನಿಕರು ಸಂಚರಿಸ್ತಾ ಇದ್ದಾರೆ. ಇಲ್ಲಿ ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಪರಿಸರದಲ್ಲಿ ಡೆಂಗ್ಯೂ, ಮಲೇರಿಯಾ, ಮಾರಕ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಕೂಡ ಎದುರಾಗಿದೆ. ಸಾರ್ವಜನಿಕರು ಸಂಬಂಧಪಟ್ಟವರಿಗೆ ಮೌಖಿಕವಾಗಿ ದೂರು ನೀಡಿದ್ರು. ಇದುವರೆಗೂ ಕಾಳಜಿ ವಹಿಸಿಲ್ಲ ಎಂದು ತಿಳಿದು ಬಂದಿದೆ. ಮೇಲಾಧಿಕಾರಿಗಳಾದರೂ ಸಾರ್ವಜನಿಕರ ಅಳಲಿಗೆ ಸ್ಪಂದಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಪದಾಧಿಕಾರಿಗಳಾದ ನಿತ್ಯಾನಂದ ಉಳಕಾಡು, ತಾರನಾಥ ಮೇಸ್ತ ಶಿರೂರು ಆಗ್ರಹಿಸಿದ್ದಾರೆ. ನಮ್ಮ ಉಡುಪಿ ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಒಳಗಡೆ ಶೌಚಾಲಯವನ್ನು ನಿರ್ಮಿಸಲಾಗಿತ್ತು. ಆ ಶೌಚಾಲಯದ ನೀರುಗಳು ನಗರಸಭೆಯ ಹಿಂಭಾಗದಲ್ಲಿ ಏನು ಶೌಚಾಲಯದ ಪಿಟ್ಟಿ ಏನಿದೆ ಅದನ್ನು ಒಡೆದು ಹಿಂಭಾಗಿನ ನಗರಸಭೆಯ ಹಿಂಬದಿಯ ತೋಡಿಗೆ ಹರಿದು ಹೋಗುವಂಥ ಪರಿಸ್ಥಿತಿ ಉದ್ಭವಿಸಿದೆ. ಇದರಲ್ಲಿ ಬಹಳಷ್ಟು ಜನರಿಗೆ ತೊಂದರೆಯಾಗಿದೆ. ಯಾಕಂತ ಹೇಳಿದ್ರೆ ಶಾಲಾ ಮಕ್ಕಳಾಗಲಿ, ದೇವಸ್ಥಾನ ಆಗಲಿ ಮತ್ತು ವಸತಿ ಗೃಹಗಳು ಬಹಳಷ್ಟು ಜನರು ಆ ಪ್ರದೇಶದಿಂದ ನಡೆದಾಡಿಕೊಂಡು ಹೋಗ್ತಿರ್ತಾರೆ. ಅದೂ ಅಲ್ಲದೆ ದೇವಸ್ಥಾನದಲ್ಲಿ ನಮ್ಮ ನಿತ್ಯಾನಂದ ಮಂದಿರದಲ್ಲಿ ಅಲ್ಲಿ ವಾರಕ್ಕೆ 2 ಸರಿ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ಜನ ಭಕ್ತರು ಅಲ್ಲಿ ಬರ್ತಾರೆ. ಸಾವಿರಾರು ಜನ ಭಕ್ತರು ಊಟ ಪ್ರಸಾದವನ್ನು ತಗೊಳ್ತಿರುವಾಗ ವಾಸನೆಯಲ್ಲಿ, ಗಬ್ಬು ವಾಸನೆಯಲ್ಲಿ ಅದನ್ನು ತಿನ್ನದಿರುವಂಥ ಪರಿಸ್ಥಿತಿಯಲ್ಲಿ ಉದ್ಭವಿಸಿದೆ. ಸಾರ್ವಜನಿಕರು, ಭಕ್ತಾಭಿಮಾನಿಗಳು ಮೌಖಿಕವಾಗಿ ನಗರಸಭೆಯಲ್ಲಿ ದೂರು ನೀಡಿದರೂ ಈ ಸಮಸ್ಯೆಯನ್ನು ಹೋಗಲಾಡಿಸಲು ನಗರಸಭೆಯಲ್ಲಿ ಆಗಲಿಲ್ಲ. ನಗರಸಭೆಯಲ್ಲಿ ಈ ರೀತಿ ಮಾಡಿದರೆ ಸಾರ್ವಜನಿಕರು ಯಾವ ರೀತಿ ಇರಬೇಕೆಂಬುದು ಸಾರ್ವಜನಿಕರು ಒಂದು ಮಾತನಾಡುವಂಥ ಪರಿಸ್ಥಿತಿ ಬಂದಿದೆ.